ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮುಂಬೈ ಠಾಣೆಯ ನವೋದಯ ಕನ್ನಡ ಸೇವಾ ಸಂಘದ ಸುವರ್ಣ ಮಹೋತ್ಸವದ ಪ್ರಯುಕ್ತ ಸರಣಿ ಕಾರ್ಯಕ್ರಮದ 2ನೇ ಭಾಗದ ಕಾರ್ಯಕ್ರಮ ಆಗಸ್ಟ್ 19 ರವಿವಾರ ಠಾಣೆಯ ನವೋದಯ ಜೂನಿಯರ್ ಕಾಲೇಜಿನ ಸಭಾಂಗಣದಲ್ಲಿ ನೆರವೇರಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ವುಡ್ಲ್ಯಾಂಡ್ ಹೋಟೆಲ್ ಮಾಲಕರಾದ ಶ್ರೀ ಉದಯ್ ಶೆಟ್ಟಿ, ಠಾಣೆ ಬಂಟರ ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿ ಶ್ರೀ ಸುನಿಲ್ ಶೆಟ್ಟಿ ಮತ್ತು ಸಂಘದ ಅಧ್ಯಕ್ಷರಾದ ಶ್ರೀ ಜಯ ಕೆ ಶೆಟ್ಟಿ, ಗೌರವ ಪ್ರಧಾನ ಕೋಶಾಧಿಕಾರಿ ಶ್ರೀ ಸುನಿಲ್ ಶೆಟ್ಟಿ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸುವರ್ಣ ಮಹೋತ್ಸವದ ಅಂಗವಾಗಿ ಕಟೀಲು ಮೇಳದ ಪ್ರಖ್ಯಾತ ಭಾಗವತ ಶ್ರೀ ಪ್ರಸಾದ್ ಬಲಿಪರನ್ನ ಸನ್ಮಾನಿಸಲಾಯಿತು. ಅಜೆಕಾರು ಬಾಲಕೃಷ್ಣ ಶೆಟ್ಟಿಯವರ ಮುಂದಾಳತ್ವದಲ್ಲಿ ತಾಳಮದ್ದಳೆ ಹಾಗೂ ಯಕ್ಷ ವೈಭವ ನಡೆಯಿತು. ಈ ಕಾರ್ಯಕ್ರಮ ನಿರೂಪಣೆಯನ್ನ ಶ್ರೀಮತಿ ಸುಪ್ರೀತಾ ಶೆಟ್ಟಿ ನೆರವೇರಿಸಿದರೆ, ಅತಿಥಿಗಳ ಪರಿಚಯವನ್ನ ಸಹ ಕಾರ್ಯದರ್ಶಿ ಶ್ರೀ ಪ್ರಸಕ್ತ ಶೆಟ್ಟಿ ಹಾಗೂ ಸಹ ಕೋಶಾಧಿಕಾರಿ ಶ್ರೀ ದಯಾನಂದ ಹೆಗಡೆ ನೆರವೇರಿಸಿದರು. ಈ ವೈಭವದ ಕಾರ್ಯಕ್ರಮದಲ್ಲಿ ತುಳು ಕನ್ನಡಿಗರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ನವೋದಯ ಕನ್ನಡ ಸೇವಾ ಸಂಘದ ಇನ್ನುಳಿದ ಸರಣಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಎನ್ನುವುದೇ ನಮ್ಮ ಟಿವಿಯ ಹಾರೈಕೆ. ಅದರ ಪರಿಣಾಮದಿಂದ ಯಜ್ಞದಿಂದಲೇ ಎದ್ದು ಬಂದವಳು ನಾನು. ನನಗೆ ಬಟ್ಟೆ ಉಡಿಸುವಂತಹ ತೊಂದರೆಯೂ ಕೂಡ ನನ್ನ ತಾಯಿಗೆ ಕೊಟ್ಟದ್ದಿಲ್ಲ. ಸಕಲ ಆಭರಣಗಳ ಭೂಷಿತೆಯಾಗಿ ನಾನು ಯಜ್ಞದಿಂದ ಎದ್ದು ಬಂದವಳು ಸ್ವಾಮಿ. ನನ್ನ ತಾಯಿಯ ಪ್ರೀತಿಯು ನನಗೆ ಗೊತ್ತಿಲ್ಲ. ನಮ್ಮ ಜೊತೆಗಾಗಿ ಸುಖ ಸಂಸಾರಕ್ಕಾಗಿ ನಾನು ಬಂದವಳು. ಐವರನ್ನು ಗಂಡಂದಿರಾಗಿ ಪಡೆದೆ. ಆದರೆ ಜೀವನದಲ್ಲಿ ಏನು ಸಾಧಿಸಿದ್ದೇನೆ, ಏನು ಸುಖವನ್ನುಂಡಿದ್ದೇನೆ ಅಂತ ಕೇಳಿದ್ರೆ ಏನೂ ಇಲ್ಲ. ರಾಜಸೂಯ ಅವೃತ ಸ್ಥಾನದಲ್ಲಿ ನನ್ನ ಮುಡಿಯೂ ಕೂಡ ಪುನೀತಗೊಂಡಿದೆ ಸ್ವಾಮಿ. ಏನು ಯಾರು ಚಕ್ರವರ್ತಿ ಪೀಠದಲ್ಲಿ ಅಲಂಕರಿಸ್ತಾನ, ಯಾರು ಯಾಜಮಾನ್ಯ ಪೀಠದಲ್ಲಿ ಅಲಂಕರಿಸ್ತಾನ, ಅಂತಹ ಧರ್ಮಪ್ರಭುವಿನ ಪತ್ನಿ ನಾನು. ನಿಮ್ಮ ಐವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವಿಕ್ರಮ. ಇಂತಹ ವಿಕ್ರಮಿಗಳ ಸತಿಯಾಗಿ ನನ್ನ ಸ್ಥಿತಿ ಏನು ಅಂತ ಕೇಳಿದ್ರೆ ಇದೆ ಅಲ್ವೋ. ಎಂತಹ ಸ್ಥಿತಿಯಲ್ಲಿ ಇಲ್ಲಿ ಗಂಡನಾದವನಲ್ಲಿ ಹೆಂಡತಿಯವರು ಸೂಜಿಯಿಂದ ನರಕ್ಕೆ ಚುಚ್ಚಿದ ಹಾಗೆ. ಈಗ ನೀನು ಸಾಹಿತ್ಯವನ್ನು ಹೂವಿಗೆ ಅಂತಾದ್ರೆ ನಾನು ಬದುಕೆ ಪ್ರಯೋಜನ ಉಂಟು? ತಪ್ಪೇನೆ.
ಬಸ್ಸಿನಲ್ಲಿ ಹೌದು, ನಿನ್ನನ್ನು ನೋಡುವಾಗ ನನಗನ್ನಿಸುವುದು ಬಲವೇ ಪ್ರಧಾನ ಅಂತ ಹೇಳ್ತಾ ಇದ್ದಿ. ಮತ್ತಲ್ಲದೆ ಸ್ವಯಂ ಬಲದಿಂದ ಎಲ್ಲವನ್ನೂ ಸಾಧಿಸಬಲ್ಲೆವು. ಹೌದು ಮಗು ಅಲ್ಲ, ಹೇಳಿ ಹೋಗುವುದು ನಮಗೆ ಮೂರು ಹೇಳುವುದಲ್ಲ, ಹೇಳಿ ಹೋಗುವುದಲ್ಲ. ಸತ್ಯ. ಆವ ಬಲವಿದ್ದಡೆ ದೈವ ಬಲವಿಲ್ಲದಡೆ ದೇವರ ಬಲವೇ. ನಾವದನ್ನೇ ಹಾ. 6 ಪಾಲು ನಮ್ಮ ಪ್ರಯತ್ನ, ಸಪ್ತೈತೆ ದೈವಕ್ಕಿಂತ ನಿಜ. 7ನೇ 1 ದೇವರು, 7ನೇ 6 ಮನುಷ್ಯ ಪ್ರಯತ್ನ ಅನ್ನೋದು. ಉದ್ಯಮ, ಸಾಹಸ, ಧೈರ್ಯ, ಬುದ್ಧಿ, ಶಕ್ತಿ, ಪರಾಕ್ರಮ ಷಡತೆ ಯತ್ರ ವರ್ತಂತೆ ದೈವಂ ತತ್ರ ಸಹಾಯಕ್ರಂತೆ. ಅಲ್ಲ, ಈಗ ಬ್ರಾಹ್ಮಣನಾಗಿ ಹುಟ್ಟಬೇಕಾದ ಒಂದು ತಪ್ಪಿ ಮಂಗಾಗುತ್ತೆ. ಏನು ಮಾಡೋಣ, ಒಂದು ಕಾಲದಲ್ಲಿ ನನಗೂ ಇತ್ತು ಬಲ. ಮುದುಕರೆಲ್ಲ ಹೇಳುವುದು ಆ ಕಾಲದಲ್ಲಿ ಮುದುಕರು ನಮ್ಮ ಕಾಲದಲ್ಲಿಂದ ಶುರು ಮಾಡಿದ್ರು. ಸಣ್ಣ ಪ್ರಾಯದವರು ಓಡಲೇಬೇಕಲ್ಲಿ. ಅಷ್ಟು ಮೆರೆದಿದ್ದೆ. ಈಗ ಪ್ರಾಯ ಆಯಿತು. ಹೌದಪ್ಪ. ಆದರೆ ನಿನ್ನಂತಹ ಬಲವಂತರು ಸಿಗುವಾಗ ನಮಗೆ ಒಮ್ಮೆ ನೋಡುವ ಅನ್ನಿಸುವುದು. ಹಲವಾರು ವರ್ಷಗಳಿಂದ ಸಕ್ರಿಯ ಕಾರ್ಯಕರ್ತರಾಗಿದ್ದು ಇದೀಗ ಅದರ ಅಧ್ಯಕ್ಷನಾಗಿರುವ ವಿಷಯ ತಮಗೆಲ್ಲರಿಗೂ ತಿಳಿದೇ ಇದೆ. ಇವರು ಅಧ್ಯಕ್ಷರಾಗಿರುವಾಗಲೇ ವರ್ತಕನಗರ ಕನ್ನಡ ಸೇವಾ ಸಂಘವು ತನ್ನ 50ನೇ ಸಂಭ್ರಮ ಆಚರಣೆಯನ್ನು ಬಹಳ ಅದ್ದೂರಿಯಿಂದ ಆಚರಿಸಿದ್ದು ಎಲ್ಲರ ಮನೆ ಮಾತಾಗಿತ್ತು. ಹೋಟೆಲ್ ಉದ್ಯಮಿಯಾಗಿರುವ ಇವರು ಪ್ರವೃತ್ತಿಯಲ್ಲಿ ಒಬ್ಬ ಸಮಾಜ ಸೇವಕನಾಗಿ ಗುರುತಿಸಿಕೊಂಡಿದ್ದು ವರ್ತಕನಗರ ಕನ್ನಡ ಸೇವಾ ಸಂಘದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಮುಂಬೈ ಠಾಣಾ ಪರಿಸರದಲ್ಲಿ ಮುನ್ಸಿಪಲ್ ಶಾಲೆಯಲ್ಲಿ ವಿದ್ಯಾರ್ಥಿನಿಗೈಯುತ್ತಿರುವಂತಹ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನಿತ್ತು ವಿದ್ಯೆಗೆ ತನ್ನ ಕಾಳಜಿಯನ್ನು ತೋರಿಸಿದ ರೀತಿ ನಿಜವಾಗಿಯೂ ಅಭಿನಂದನೀಯ. ಇಷ್ಟು ಮಾತ್ರವಲ್ಲದೆ ಠಾಣೆ ಬನ್ಸ್ ಅಸೋಸಿಯೇಷನ್ನಲ್ಲಿ ಆರಂಭದಿಂದಲೂ ಕಾರ್ಯಗತವಾಗಿದ್ದು ನಮಗೆಲ್ಲ ಗೊತ್ತಿರುವ ಸಂಗತಿ. ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಅನುಭವಿಗಳು ಆಗಿರುವಂತಹ ಇವರು ಇದೀಗ ಅದರ ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿರುವುದು ನಿಜಕ್ಕೂ ಅವರ ಅರ್ಹತೆಗೆ ಸಂದ ಗೌರವವೇ ಸರಿ. ಇವರು ನಮ್ಮವರು ಎನ್ನಲು ನಮಗೆ ಬಹಳ ಅಭಿನಂದನೀಯವಾಗುತ್ತದೆ. ಮಾತೆ ಶಾರದೆಯಲ್ಲಿ ನಮ್ಮ ನಮ್ರ ವಿನಂತಿ ಏನೆಂದರೆ ತಮಗೆ ಹಾಗೂ ತಮ್ಮ ಕುಟುಂಬಿಕರಿಗೆ ಮಾತೆ ಆಯುಷ್ಯ ಆರೋಗ್ಯವನ್ನು ನೀಡಲಿ, ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಇಂತಹ ಪುಣ್ಯದ ಕೆಲಸವನ್ನು ಮಾಡುವಂತಹ ಶಕ್ತಿಯನ್ನು ಕೊಡಲಿ ಎಂದು ಹಾರೈಸುತ್ತಾ ಇವರನ್ನು ನಮ್ಮ ಸಂಘದ ಪದಾಧಿಕಾರಿಗಳಾದ ಜಯ ಕೆ ಶೆಟ್ಟಿ, ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ದಯಾನಂದ ಶೆಟ್ಟಿ ಹಾಗೂ ಗೌರವ ಪ್ರಧಾನ ಕೋಶಾಧಿಕಾರಿಯಾಗಿರುವಂತಹ ಸುನಿಲ್ ಜೆ ಶೆಟ್ಟಿ ಅವರು ಸಭೆಗೆ ಪರಿಚಯಿಸಿಕೊಡುವ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಶ್ರೀಯುತರು ಕೂಡ ಸುನಿಲಣ್ಣನಂತೆ ಹೋಟೆಲ್ ಉದ್ಯಮಿಯಾಗಿ ಸಮಾಜ ಸೇವಕರಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಕೊಡುಗೈ ದಾನಿಗಳಾಗಿ ಎಲ್ಲರ ಮನದಲ್ಲಿ ಉಳಿದುಕೊಳ್ಳುವವರು. ನಮ್ಮ ಜೂನಿಯರ್ ಕಾಲೇಜಿನ ಕಟ್ಟಡವನ್ನು ಖರೀದಿಸುವ ಸಮಯದಲ್ಲಿ ನಮಗೂ ಉದಾರ ದಾನವನ್ನೆತ್ತು ಇಲ್ಲಿ ಇವರನ್ನು ಸ್ಮರಿಸಲೇಬೇಕು. ಕಾಣದ ವುಡ್ಲ್ಯಾಂಡಿನ ತಿಂಡಿ ತಿನಿಸಿನ ರುಚಿ ಕಾಣದ ನಮ್ಮ ಊರಿನವರು ಇಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಯಾವುದೇ ಸಂಘ ಸಂಸ್ಥೆಗಳು ತಾಣದಲ್ಲಿ ತನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಿದ್ದರೆ ಮೊದಲ ಪ್ರಾಶಸ್ತ್ಯ ಉದಯಣ್ಣನ ಹೋಟೆಲ್ ವುಡ್ಲ್ಯಾಂಡಿಗೆ. ತೀರಾ ಕಡಿಮೆ ದರದಲ್ಲಿ ಸಭಾಂಗಣದ ಜೊತೆಗೆ ಊಟೋಪಚಾರಗಳನ್ನು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಡುವವರು ಇವರು. ಯಾಕೆಂದರೆ ಇವರ ಉದ್ಯೋಗ ಹೋಟೆಲ್ ನಡೆಸುವುದಾದರೂ ಇವರ ಆಂತರ್ಯ ಸದಾ ಸಮಾಜ ಸೇವೆಗೆ ತುಡಿಯುತ್ತಿರುವುದೇ ಇದಕ್ಕೆ ಕಾರಣ. ಇವರು ತಾಣಾ ಬಂಡ್ಸ್ ಹಾಗೂ ಮುಲುಂಡ್ ಬಂಡ್ಸ್ನಲ್ಲಿ ಸದಾ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಿದರು. ಮುಲುಂಡ್ ಬಂಡ್ಸ್ನಲ್ಲಿ ವಿವಿಧ ಪದವಿಗಳಲ್ಲಿ ಕೆಲಸ ಮಾಡಿ ಅನುಭವಿಗಳಾಗಿದ್ದು ಈಗ ಅದರ ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿರುವುದು ಮುಲುಂಡ್ ಬಂಡ್ಸ್ಗಳಿಗೆ ಹೆಮ್ಮೆಯ ವಿಷಯ.
ಗೌರವಾನ್ವಿತ ಅತಿಥಿಗಳಾದಂಥ ಸುಲೀನಣ್ಣನವರೇ, ಉದಯಣ್ಣನವರೇ ಹಾಗೂ ನಮ್ಮ ಸಂಘದ ಗೌರವ ಪ್ರಧಾನ ಕೋಶಾಧಿಕಾರಿ ಸುನೀಲ್ ಶೆಟ್ಟಿಯವರೇ ಹಾಗೂ ನಮ್ಮ ನವೋದಯ ಕನ್ನಡ ಸೇವಾ ಸಂಘ ಇಷ್ಟೆತ್ತರಕ್ಕೆ ಬೆಳೆಯಲು ಕಾರಣೀಕರ್ತರಾಗಿ ಸಂಘವನ್ನು ಕಟ್ಟಿ ಬೆಳೆಸಿ ಉಳಿಸಲು ಸಹಕಾರವನ್ನು ಮಾಡಿದಂತಹ ಸಂಘದ ಸ್ಥಾಪಕ ಕಾರ್ಯದರ್ಶಿ ಶ್ರೀಯುತ ಕೆ.ಎಸ್. ಬಂಗೇರವರೇ, ನಮ್ಮ ಸಂಘದ ಮಾಜಿ ಅಧ್ಯಕ್ಷರುಗಳಾದಂಥ ಎಸ್.ವಿ. ಶೆಟ್ಟಿಯವರೇ, ಕೆ.ಎಸ್. ರಾವ್ರವರೇ ಹಾಗೂ ಸಂಘದ ಮಾಜಿ ಪದಾಧಿಕಾರಿಗಳೇ, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ ಹಾಗೂ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯದ ಅನುರಾಧ ಅರ್ಜುನ್ ವಾಡ್ಕರ್ ಅವರೇ, ಸಹ ಮುಖ್ಯೋಪಾಧ್ಯಾಯದ ಕುಸುಮ್ ಸಾಲಿನವರೇ, ಸಹೃದಯ ತುಳು ಕನ್ನಡ ಬಂಧು ಬಾಂಧವರೇ, ಮೊದಲಿಗೆ ಪ್ರಾಸ್ತಾವಿಕವಾಗಿ ಹೆಚ್ಚೇನು ಮಾತಾಡಲಿಕ್ಕೆ ನಾನು ಇವತ್ತು ಖಂಡಿತವಾಗಿ ಹೋಗುವುದಿಲ್ಲ. ಎಲ್ಲರಿಗೂ ನಮ್ಮ ಸಂಘದ ಬಗ್ಗೆ ತಿಳಿದ ವಿಷಯ. ಆದರೂ ಪ್ರಾಸ್ತಾವಿಕವಾಗಿ ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದೆರಡು ಮಾತು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. 1969ರಲ್ಲಿ ಸಮಾನ ಮನಸ್ಕರ ಗುಂಪೊಂದು ವಿದ್ಯಾಪ್ರಸಾರದ ದೂರದೃಷ್ಟಿತ್ವವನ್ನು ಇಟ್ಟುಕೊಂಡು ಕೀರ್ತಿಶೇಷ ಯಶೋಧರ್ ಶೆಟ್ಟರ ಯೋಗ್ಯ ನೇತೃತ್ವದಲ್ಲಿ ಈ ನಮ್ಮ ನವೋದಯ ಕನ್ನಡ ಸೇವಾ ಸಂಘವನ್ನು ಹುಟ್ಟಿಹಾಕಿದರು. ನಾವು ಸ್ಥಾಪಿಸಿದ ಸಂಸ್ಥೆ ಸರ್ವರಿಗೆ ಆಶ್ರಯ ನೀಡುವ ಆರದ ಮನದಂತಿರಬೇಕು, ಕನ್ನಡಾಂಬೆಯ ಮುಕುಟದಲ್ಲಿ ಶೋಭಿಸುವ ಮಣಿಯಾಗಬೇಕೆಂಬುದು ನಿರ್ಧರಿಸಿದ್ದು ಮಾತ್ರವಲ್ಲದೆ ಸರ್ವರ ದೃಢ ನಿರ್ಧಾರದೊಂದಿಗೆ ನಿರಕ್ಷರತೆಗೆ ಶಾಶ್ವತ ಪರಿಹಾರ ಕಂಡುಹುಡುಕಿನ ಉದ್ದೇಶದಿಂದ ನವೋದಯ ಪ್ರಾಥಮಿಕ ಶಾಲೆಯನ್ನು 1970ರಲ್ಲಿ ಆರಂಭಿಸಿದರು. ಕೇವಲ ಬೆರಳೆಣಿಕೆಯ ಮಕ್ಕಳಿಂದ ಆರಂಭಗೊಂಡಂಥ ಈ ನಮ್ಮ ಶಾಲೆಯಲ್ಲಿ ಇಂದು ಸುಮಾರು 3,300ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿದ್ದು 116 ಮಂದಿ ಶಿಕ್ಷಕೇತರ ವರ್ಗದವರಿಗೆ ತನ್ನ ಭವಿಷ್ಯವನ್ನು ನಿರ್ಮಿಸುವಲ್ಲಿ ಈ ನಮ್ಮ ನವೋದಯ ಕನ್ನಡ ಸೇವಾ ಸಂಘ ಸಹಕಾರಿಯಾಗಿದೆ ಎನ್ನುವುದರಲ್ಲಿ ನಮಗೆ ಹೆಮ್ಮೆಯ ವಿಷಯ. ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನವನ್ನು ಪಡೆಯದೆ ಇಂದಿಗೂ ಕೂಡ ಕೇವಲ 725 ರೂಪಾಯಿಗಳ ಮಾಸಿಕ ಶುಲ್ಕವನ್ನು ಪಡೆದು ವಿದ್ಯಾಸಂಸ್ಥೆಯಲ್ಲಿ ಯಾವುದೆಲ್ಲ ಸವಲತ್ತು ಬೇಡಿಕೊಳ್ಳಬೇಕು ಅವೆಲ್ಲ ಸವಲತ್ತುಗಳನ್ನು ಕೂಡಿಸದೊಳಗೆ ಸದ್ರಿ ವರ್ಷದಲ್ಲಿ ಕೂಡ ಸುಮಾರು 1 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಿ ಇ ಲರ್ನಿಂಗ್ಗಳ ಎಜುಕೇಷನ್ ಅನ್ನು ಅಳವಡಿಸಿ ನಮ್ಮ ಈ ನವೋದಯ ಕನ್ನಡ ಸೇವಾ ಸಂಘದ ಸಂಚಾಲಕದಲ್ಲಿ ನವೋದಯ ಇಂಗ್ಲಿಷ್ ಹೈಸ್ಕೂಲ್ ಪರಿಸರದಲ್ಲಿ ಮಾತ್ರವಲ್ಲದೆ ತಾನಾ ಪರಿಸರದಲ್ಲಿ ಎಜುಕೇಷನ್ ಬೋರ್ಡಿಂದ A+ ಗ್ರೇಡ್ ಪಡೆದಿರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯ. 1973ರಲ್ಲಿ ಪ್ರಾಥಮಿಕ ವಿಭಾಗದ ಮಾನ್ಯತೆಯನ್ನು TMCಯಿಂದ ಪಡೆದು 1983ರಲ್ಲಿ ಮಾಧ್ಯಮಿಕ ವಿಭಾಗದ ಮಾನ್ಯತೆಯನ್ನು ಜಿಲ್ಲಾ ಪರಿಷತ್ನಿಂದ ಪಡೆದು 1994ರಲ್ಲಿ ನಮ್ಮ ಈ ಸಂಘದ ವೈಭವದ ರಜತ ಮಹೋತ್ಸವವನ್ನು ಆಚರಿಸುವುದು ಮಾತ್ರವಲ್ಲದೆ 2008-09ರಲ್ಲಿ ನಮ್ಮ ಸಂಘದ 40ನೇ ವಾರ್ಷಿಕ ಮಹೋತ್ಸವವನ್ನು ಕೂಡ ಆಚರಿಸಿದ್ದೇವೆ. ನಮ್ಮ ಸಂಘವನ್ನು ಕಟ್ಟಿದ ಹಿರಿಯರ ಕನಸನ್ನು ನನಸಾಗಿಸಬೇಕು ಹಾಗೂ ನಮ್ಮ ಈ ಪರಿಸರದ ಜನಗಳಿಗೆ ಸಹಕಾರಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಹಾಗೂ ನಮ್ಮ ಹಲವಾರು ವರ್ಷಗಳ ಕನಸಾದ ಜೂನಿಯರ್ ಕಾಲೇಜನ್ನು ಆರಂಭಿಸಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು 2016ರಲ್ಲಿ ಈ ನಮ್ಮ ಭಗೀರಥ ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೆವು. ಹಣದ ಕೊರತೆ ಕಂಡು ಬಂದಾಗ ಅದನ್ನು ನಿವಾರಿಸಲು ಬೇಕಾಗಿ ನಮ್ಮವರಾದಂಥ ಶ್ರೀಯುತ ಸರ್ಕಾರಿ ಶ್ರೀನ ಅಧ್ಯಕ್ಷರಾದಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶ್ರೀಯುತ ಶಿವರಾಮ್ ಶೆಟ್ಟಿ ಅವರನ್ನು ಸಂಪರ್ಕಿಸಿದಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡವರು ಅವರ ಮುಂದಾಳತ್ವದಲ್ಲಿ ನಮ್ಮೆಲ್ಲರನ್ನು ಒಗ್ಗೂಡಿಸುವ ಜೊತೆಗೆ ಅವರ ಬೇಕಾಗುವಂತಹ ಒಳ್ಳೆಯ ವ್ಯಕ್ತಿಗಳನ್ನೆಲ್ಲ ಆರಿಸಿ ಫಂಡ್ ರೈಸಿಂಗ್ ಕಮಿಟಿಯನ್ನು ಅಳವಡಿಸಿಕೊಂಡು ಬರೀ 6 ತಿಂಗಳಲ್ಲಿ 3,85,00,000ಕ್ಕೂ ಮಿಂಚಿನ ಹಣವನ್ನು ಸಂಗ್ರಹಿಸಿ ನಮ್ಮ ಈ ಸಂಸ್ಥೆಗೆ ಕೊಟ್ಟ ಶಿವರಾಮ್ ಶೆಟ್ಟಿ ಅವರು ಹಾಗೂ ಉದಾರ ದಾನಿಗಳೆಲ್ಲರೂ ನಾವು ಎಂದಿಗೂ ಮರೆಯುವಂತಿಲ್ಲ. ಇವರೆಲ್ಲರ ಸಹಕಾರದಿಂದ 2017-18ರಲ್ಲಿ ನಾವು ನವೋದಯ ಜೂನಿಯರ್ ಕಾಲೇಜ್ ಎಂಬ ಈ ಸಂಸ್ಥೆಗೆ ಕಾಮರ್ಸ್ ಮತ್ತು ಸೈನ್ಸ್ ಡಿವಿಷನ್ನಲ್ಲಿ ಮಾನ್ಯತೆಯನ್ನು ಪಡೆದಿದ್ದೇವೆ. ಅದೇ ರೀತಿ 2017-18ರಲ್ಲಿ ಪ್ರಥಮ ವರ್ಷದಲ್ಲಿ 100ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಈ ಜೂನಿಯರ್ ಕಾಲೇಜಿನ ಪ್ರವೇಶ ಪಡೆದಿರುವುದು ನಮ್ಮ ಸಂಸ್ಥೆಯ ಈ ಪ್ರಸಿದ್ಧಿಗೆ ಒಂದು ಸಾಕ್ಷಿ. ಅಷ್ಟೇ ಅಲ್ಲ, ಈ ವರ್ಷ ಕೂಡ 18-19ರ ಈಗ ಪ್ರವೇಶವು ಜಾರಿಯಲ್ಲಿದೆ. ನಿನ್ನೆಯ ತನಕದ ಈ ನಮ್ಮ ಪ್ರವೇಶಾತಿಯನ್ನು ಕಾಣುವಾಗ ಸದ್ರಿ ವರ್ಷದಲ್ಲಿ ಮೂಲವಾದ ಬತ್ತನ ಶೈಲಿ ಆ ಶೈಲಿ ಇನಿಕ್ಕಿಲ ಈತ್
ಬದಲಾವಣೆ ಆಗುತ್ತಿದ್ದಲ್ಲ ಬುಡಂದೆ ಆ ಕೊಂಡಿಡಿ ಮುಂದುವರಿಯುವುದು ಬತ್ತಿನ ಪರಂಪರೆ ಪಂಡ ಬಲಿಪೆರ್ನ ಪರಂಪರೆ ಆ ಹಿರಿಯ ಬಲಿಪೆರ್ನ ಮಗೆ ಬಲಿಪ ನಾರಾಯಣ ಅಜ್ಜೇರಿದ್ದೆ ಪಂಪಿನಿಗಳು ಆರ್ನ ಮಗೆ ಪ್ರಸಾದ್ ಬಲಿಪೆರಿ ಇನಿ ಕಟೀಲು ಮೇಳದು ಎರಡನೇ ಭಾಗ ಮೇಳದು ಪ್ರಧಾನ ಭಾಗವತಿರಾದು ಇನಿ ಪುನಾದು ಆರನ ಅಭಿನಂದಿಸವನಲ್ಲ ಒಂದು ನಿಜವಾಗಿ ನಮ್ಗೆ ನಿರೀಕ್ಷೆ ಸಂತೋಷದ ವಿಷಯ ಯಾಕಂದ್ರೆ ಆರ್ನ ಮೇಳದೆ ಯಾನಲ ಪರಿವೇಶದಾರಿ ಅಂತ ಭಾಗವತ ಅಂದು ಪಂಡ ತೆರಿನಕ್ಲು ಬಂದರು ಭಾಗವತೆ ಪಂಡ ಭಗವಂತನ ಕಥೆನ ಜನಗಳಿಗೆ ಮುಟ್ಟವಣ ಎಂದು ಅಂಚನೆ ನಿಜಾರ್ಥೊಡ್ಲ ಒಂಜಿ ಯಕ್ಷಗಾನ ಭಾಗವತಿರ ಪದ್ಯ ಪದ್ಮಗಳು ಪೂರ ಇತ್ತೆ ಭಾಗವತಿರ ಅಂತಾರೆ ಅಂಚತ್ತೆ ಭಾಗವತೆ ಆಯಿ ನಾಯಕ ಕಲಾವಿದನ ಅಂತರಂಗ ನಾನು ಯಕ್ಷಗಾನಕ್ಕೆ ಬರಬೇಕಾದ್ರೆ ನನ್ನ ತೀರ್ಥರೂಪರೇ ಕಾರಣ. ಈ ಸನ್ಮಾನ ನನ್ನ ತೀರ್ಥರೂಪರಿಗೆ ಸಂದ ಗೌರವ ಅಂತ ಸ್ವೀಕರಿಸುತ್ತಾ, ಅಲ್ಲದೆ ಇದು 50ನೇ ವರ್ಷ. ನನಗೆ ತಿರುಗಾಟ 25 ವರ್ಷ ಆಯಿತು. 50ನೇ ವರ್ಷ ಈ ಸನ್ಮಾನ ನನಗೆ ಸಿಗ್ತದೆ ಅಂತ ನಾನು ಕನಸಿನಲ್ಲೂ ಭಾವಿಸಿರಲಿಲ್ಲ. ಈ ಮುಂಬೈಯಂಥ ಈ ನಗರದಲ್ಲಿ ನನಗೆ ಈ ಗೌರವಿಸಿದ ಸನ್ಮಾನ ಕಲಾಮಾತೆಗೂ ತೀರ್ಥರಿಗೂ ಸಂದ ಗೌರವ ಅಂತ ಸ್ವೀಕರಿಸುತ್ತಾ ನನ್ನ 2 ಮಾತನ್ನು. ಶ್ರೀ ಧೀರಜ್ ರಾಯ್ ಸಂಪಾಜೆ ಭಾಗವತರು, ಶ್ರೀ ದಯಾನಂದ ಶೆಟ್ಟಿಗಾರ್ ವಿಜಾರು ಚೆಂಡೆವಾದಕರು, ಶ್ರೀ ಪ್ರಶಾಂತ್ ಶೆಟ್ಟಿ ವಗೆನಾಡು ಮದ್ದಳೆಗಾರರು, ಅರ್ಧಧಾರಿಗಳು ಶ್ರೀ ಶಂಭು ಶರ್ಮಾ ವಿಟ್ಲ, ಶ್ರೀ ಭಾಸ್ಕರ್ ರಾಯ್ ಕುಕ್ಕುವಳ್ಳಿ, ಶ್ರೀ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ, ಶ್ರೀ ಸದಾಶಿವ ಆಳ್ವ ತಲಪಾಡಿ, ಶ್ರೀ ಸದಾಶಿವ ಆಳ್ವ ತಳಪಾಡಿ, ಶ್ರೀ ವಿಜಯಶಂಕರ್ ಆಳ್ವ ಅಳಿಕೆ, ಶ್ರೀ ವೇಣುಗೋಪಾಲ್ ಭಟ್ ಶ್ರೇಣಿ, ಶ್ರೀ ರಾಹುಲ್ ಶೆಟ್ಟಿ ಕುಡ್ಲ, ಶ್ರೀ ರಾಹುಲ್ ಶೆಟ್ಟಿ ಕುಡ್ಲ, ಹಾಗೆಯೇ ನಮ್ಮ ಸಹಾಯಕ ಮುಖ್ಯೋಪಾಧ್ಯಾಯಿನಿಯಾಗಿರುವ ಹಾಗೆ ನಮ್ಮ ಇನ್ನೋರ್ವ ಅತಿಥಿ ಕನ್ನಡ ಸಂಘದ ವರ್ತಕ ನಗರಿನ ಗೌರವ ಪ್ರಧಾನ ಕಾರ್ಯದರ್ಶಿ ಆಗಿದ್ದ ಶ್ರೀ ಜಯಂತಣ್ಣನವರು ವೇದಿಕೆಗೆ ಬಂದು, ಹಾಗೆ ಕರ್ನಾಟಕ ರಾಜ್ಯದ ಅಂಗವಿಕಲ ಈ ಸಂಘದ ಸಂಚಾಲಕರಾಗಿರುವಂಥ ಶ್ರೀತ ಹರೇಕಳ ಲಕ್ಷ್ಮೀನಾರಾಯಣ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಹರೇಕಳ ಲಕ್ಷ್ಮೀನಾರಾಯಣ ರೈ ದಯವಿಟ್ಟು ವೇದಿಕೆಗೆ ಬಂದು ಪುಷ್ಪಗುಚ್ಛವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಆದಿಶಕ್ತಿನ ಶಾಲೆಯಲ್ಲಿ ಯಾರಾದರೂ ದಯವಿಟ್ಟು ವೇದಿಕೆ ಬರಬೇಕು. ಈ ಬಳಗ ಹಾಗೂ ವಜ್ರಮಾತಾ ಸಂಘದ ನಮ್ಮವರೇ ಆಗಿರುವಂಥ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಕಿಶನ್ ನಗರ್ ಪದಾಧಿಕಾರಿಗಳಾಗಬಹುದು, ಯಾರಾದಿದ್ರೆ ದಯವಿಟ್ಟು ವೇದಿಕೆ ಬರಬೇಕು. ಚಿನ್ನರಿ ಮೆಂಬದವರು ಮನೆಗೆ ತಲುಪಿಸುವಂತಹ ಜವಾಬ್ದಾರಿಯನ್ನು ಹೊತ್ತಿರುವಂಥ ಕನ್ನಡ ಸಂಘದ ಸುವರ್ಣ ಮಹೋತ್ಸವದ
ಕಾರ್ಯಕ್ರಮದ ಅತಿಥಿಯಾಗಿರುವಂತಹ ಉದಯಣ್ಣನವರೇ, ಸಂಘದ ಅಧ್ಯಕ್ಷರಾದ ಜಯಶೆಟ್ಟಿ ಅವರೇ, ಕಾರ್ಯದರ್ಶಿಯಾದ ದಯಾನಂದ್ ಶೆಟ್ಟಿ ಹಾಗೂ ಕೋಶಾಧಿಕಾರಿ ಸುನೀಲ್ ಶೆಟ್ಟಿ ಅವರೇ, ನಾವು ಕನ್ನಡದಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅಂದರೆ ನಾವು ಕನ್ನಡ ಸಂಘದ ಅಧ್ಯಕ್ಷರಾಗಿದ್ದರೂ ಕೂಡ ನಾವು ಮಾತಾಡುವ ನಾವು ಬಳಸುವಂಥ ಬಳಕೆ ಹೆಚ್ಚಾಗಿ ತುಳಿನಲ್ಲೇ ಮಾತಾಡೋದು. ಆದರೂ ಕನ್ನಡ ಸಂಘದ ಕಾರ್ಯಕ್ರಮ ಆದ್ದರಿಂದ ಕನ್ನಡದಲ್ಲಿ ಮಾತಾಡುವಂಥ ಪ್ರಯತ್ನ ಮಾಡ್ತೇವೆ. ಯಾಕೆಂತ ಹೇಳಿದರೆ ದೊಡ್ಡ ದೊಡ್ಡ ಸಾಹಿತಿಗಳು ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕವಳ್ಳಿ ಅವರಿದ್ದಾರೆ, ಕಾವಲ್ಕಟ್ಟಿ ಅವರಿದ್ದಾರೆ, ಅದೇ ರೀತಿ ಶಂಭು ಶರ್ಮಾ, ಎಬ್ರಿ ಗಣೇಶ್ ಇವರೆಲ್ಲ ಈಗ ಒಂದು ಮೇಳದಲ್ಲಿ 4 ರಿಂದ 5 ಭಾಗವತರಿದ್ದಾರೆ. ಆಗ ಅವರು 35 ವರ್ಷದ ಮೊದಲು ಪೀಠಿಗೆಗೆ ಕುಳಿತವರು ಮಂಗಳ ಆಗುವವರೆಗೆ ಅಲ್ಲಿಂದ ಎದ್ದವರಲ್ಲ. ಇದು ಬಲಿಪ ಪರಂಪರೆ, ಇದು ಬಲಿಪ ಯಕ್ಷಗಾನ ಪರಂಪರೆ. ಬಹಳ ಸಂತೋಷದ ವಿಷಯ. ಈಗ ನಾನು ನವೋದಯ ಶಾಲೆಯ ಸುವರ್ಣ ಮಹೋತ್ಸವದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ತೇನೆ. ಬಂಧುಗಳೇ, ಒಂದು ಊರಿಗೆ ಒಂದು ಸಂಪಿಗೆ ಮರ ಇದ್ರೆ ಸಾಕಾಗ್ತದಂತೆ, ಅದು ಊರೆಲ್ಲ ತನ್ನ ಪರಿಮಳವನ್ನು ಬೀರ್ತದೆ. ಅದೇ ರೀತಿ ಇಲ್ಲಿ ನವೋದಯ ಕನ್ನಡ ಸಂಘದಿಂದ ಆರಂಭಿಸಲ್ಪಟ್ಟ ನವೋದಯ ಇಂಗ್ಲಿಷ್ ಶಾಲೆ ಹಾಗೂ ಜೂನಿಯರ್ ಕಾಲೇಜು ಒಂದೂರಿಗೆಲ್ಲ ಮುಳುಳ್ ತಾನ ಎರಡೂ ಪರಿಸರಕ್ಕೂ ತನ್ನ ಪರಿಮಾಣವನ್ನು ಬೀರಿದೆ. ಇದರಿಂದ ಇವರು ಹೇಳಿದ ಪ್ರಕಾರ ಸಾಧಾರಣ 3,000ರಷ್ಟು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಯನ್ನು ಪಡೆಯುತ್ತಾರೆ ಅಂತ ಹೇಳಿದರೆ ನಮ್ಗೆ ಕೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಇಲ್ಲಿ ಸುವರ್ಣ ಮಹೋತ್ಸವದಂತಹ ಕಾರ್ಯಕ್ರಮದಲ್ಲಿ ನಾವು ಮೊದಲಿಗೆ ನೆನೆಸಬೇಕಾದವರು ಮುಂದೆ ಕುಳಿತಂಥ ಹಿರಿಯರು. ನೀವುಗಳು ಆರಂಭಿಸಿದಂಥ ಈ ಸಂಸ್ಥೆ ಇವತ್ತು ಇಲ್ಲಿ 50ನೇ ವರ್ಷ ಆಚರಿಸುತ್ತದೆ ಅಂತ ಹೇಳಿದ್ರೆ ಇದು ಅವರಿಗಿಂತ ನಿಮಗೆ ಹೆಮ್ಮೆಯ ವಿಷಯ. ನಿಮಗೆ ಅದಕ್ಕೆ ಇನ್ನೊಮ್ಮೆ ಕೈಮುಗಿದು ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬಂಧುಗಳೇ, ನಿಮ್ಮನ್ನು ನಾನು ಸಂಘದ ಪದಾಧಿಕಾರಿಗಳು ಹೇಳುವುದು 50, 75, 100 ಇವರಿಗೆ ಭಗವಂತ ಇನ್ನಷ್ಟು ಆಯುಷ್ಯ ಕೊಡಲಿ. ಆಗ ಸಹ ನೀವು ಇವರನ್ನು ಮರಿಬೇಡಿ. ಅವರು ಕೊಟ್ಟಂತ ಯಶಸ್ವಿ ನಿಮಗೆ ಮುಂದೆ ಒಂದು ಹಾದಿಯಾಗಲಿ ಅಂತ ಹೇಳ್ತಾ, ವಿದ್ಯಾಸಂಸ್ಥೆಗಳು ಇಲ್ಲಿ ಟೀಚರ್ನವರೆಲ್ಲ ಕೂತ್ಕೊಂಡಿದ್ದಾರೆ. ವಿದ್ಯಾಸಂಸ್ಥೆಗಳು ಕೇವಲ ವಿದ್ಯೆಯನ್ನು ಕಲಿಸುವಂತಹ ಒಂದು ಮಾಧ್ಯಮ ಆಗಬಾರ್ದು. ವಿದ್ಯಾಸಂಸ್ಥೆಗಳು ಒಂದು ಸಾಂಸ್ಕಾರಿಕವಾಗಿ ಯಾವುದು ಮುಂದೆ ವಿದ್ಯಾರ್ಥಿಗೆ ಮುಂದಿನ ಜೀವನದಲ್ಲಿ ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಂಡು ತಾನು ಬೇರೆ ಬೇರೆ ಹುದ್ದೆಗಳನ್ನು ಹೋಗಬಹುದು, ಆ ತರದ ವಿದ್ಯಾಭ್ಯಾಸ ಆಗಬೇಕು. ದೇಶದ ಮೇಲೆ ಅವನಿಗೆ ಪ್ರೀತಿ ಬರುವಂತ ವಿದ್ಯೆ ಅವನಿಗೆ ಸಿಗಬೇಕು. ಇದು ಬಹಳ ಮುಖ್ಯ. ನಾವು ಕೆಲವು ಸಲ ನೋಡುವುದುಂಟು, ಭಾರತದ ಅತಿ ದೊಡ್ಡ ವಿದ್ಯಾಸಂಸ್ಥೆ ದಿಲ್ಲಿ JNUನಂತ ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾರತ ಪ್ರೇಮಿಗಳಾಗುವುದಿಲ್ಲ. ಅಲ್ಲಿನ ವಿದ್ಯಾರ್ಥಿಗಳು ಸಂಸ್ಕಾರವಿಲ್ಲದ ವಿದ್ಯೆಯಿಂದ ಬರುವುದು. ಅವರಿಗೆ ಸಣ್ಣದಿರುವಾಗ ಅವರಿಗೆ ಸಂಸ್ಕಾರ ಅಂತ ಎಂಥದ್ದು ಗೊತ್ತಿರಲಿಲ್ಲ. ಆ ವಿದ್ಯಾಸಂಸ್ಥೆಯಿಂದ ಹೊರಬರುವವರು ನಮ್ಮ ದೇಶದ ನಾಯಕರು, ಮಂತ್ರಿಗಳು, ದೊಡ್ಡ ದೊಡ್ಡ ಫಿಲಾಸಫೀಸ್, ದೊಡ್ಡ ದೊಡ್ಡ ಪ್ರೊಫೆಸರ್ಸ್. ಆದ್ರೂ ಇಂಥ ಮಾತು ಅವರ ಬಾಯಿಂದ ಬರುವುದಾದ್ರೆ ಅದು ಸಂಸ್ಕಾರ ಅಲ್ಲ. ನಮ್ಮ ಶಾಲೆ ಅದನ್ನು ಬಿಟ್ಟು ಸಾಂಸ್ಕಾರಿಕ ರೀತಿಯಲ್ಲಿ ಮುಂದೆ ಮಕ್ಕಳಿಗೆ ಏನು ಉಪಯೋಗ ಆಗಬೇಕು ಆ ರೀತಿಯಲ್ಲಿ ವಿದ್ಯೆಯನ್ನು ಕಲಿಸಲಿ ಅಂತ ನಾನು
ಇಲ್ಲಿರುವಂತಹ ಪ್ರಾಧ್ಯಾಪಕರಲ್ಲಿ ಹಾಗೂ ಸಂಸ್ಥೆಯಲ್ಲಿ ನನ್ನ ಒಂದು ವಿನಂತಿ. ಇವತ್ತಿನ ಸಮಾರಂಭಕ್ಕೆ ವಿಶೇಷ ಅತಿಥಿಯಾಗಿ ಬಂದಿರುವ ನಮ್ಮ ವರ್ತಕನಾರ್ ಕನ್ನಡ ಸಂಘದ ಅಧ್ಯಕ್ಷರು ಹಾಗೂ ತಾನೇ ಬಣಸದ ಸೆಕ್ರೆಟರಿ ಹಾಗೂ ನಮ್ಮ ಮಿತ್ರರಾದ ಸುನಿಲ್ ಜೆ ಹೆಗ್ಡೆ ಅವರೇ, ವೇದಿಕೆಯಲ್ಲಿ ನವೋದಯ ಕನ್ನಡ ಸೇವಾ ಸಂಘದ ಸೆಕ್ರೆಟರಿ ದಯಾನಂದಣ್ಣ ಹಾಗೂ ಟ್ರೆಜರರ್ ಸುನಿಲ್ ಅಣ್ಣ, ಇಲ್ಲಿ ಸೇರಿರುವ ಯಕ್ಷ ಕಲಾಭಿಮಾನಿ ಪ್ರೇಕ್ಷಕರೇ, ಬಂಧುಗಳೇ ಹಾಗೂ ಮಕ್ಕಳೇ, ನಿಮಗೆಲ್ಲರಿಗೂ ನನ್ನ ಆದರಪೂರ್ವಕ ವಂದನೆಗಳು. ನವೋದಯ ಕನ್ನಡ ಸೇವಾ ಸಂಘದ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಕಳೆದ ತಿಂಗಳು ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಒಂದು ಇನ್ವಿಟೇಷನ್ ಕೊಡಲಿಕ್ಕೆ ಬಂದರು ನನ್ನ ಮನೆಗೆ, ನನ್ನ ಹೋಟ್ಲಿಗೆ. ನಾನು ಎಣಿಸಿದೆ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಒಂದು ಇಡೀ ದಿವಸದ ಕಾರ್ಯಕ್ರಮ ಇರ್ಬೋದು, ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಅಂತ ಎಣಿಸ್ತಾ. ಅವ್ರು ಹೋದ್ನಂದ್ರೆ ಇನ್ವಿಟೇಷನ್ ಓಪನ್ ಮಾಡುವಾಗ ಇದು ಒಂದು ಇಡೀ ದಿವಸ ಕಾರ್ಯಕ್ರಮ ಅಲ್ಲ, ಇನ್ನು ಇಡೀ ವರ್ಷದ ಕಾರ್ಯಕ್ರಮ, 12 ತಿಂಗಳಲ್ಲಿ 13 ಕಾರ್ಯಕ್ರಮ. ಕೇಳಿ, ಅದನ್ನು ಕೂಡ 13 ಕಾರ್ಯಕ್ರಮ ಅಂದರೆ ಅದರಲ್ಲಿ ಯಕ್ಷಗಾನ ಉಂಟು, ನಾಟಕ ಉಂಟು, ಭರತನಾಟ್ಯಂ ಉಂಟು, ಭಜನೆ ಉಂಟು, ಬೇರೆ ಬೇರೆ ಸಂಸ್ಕೃತಿಯ ಬೇರೆ ಬೇರೆ ಕಾರ್ಯಕ್ರಮ. ಅದು 13 ಕಾರ್ಯಕ್ರಮವನ್ನು ಪ್ರತಿ ತಿಂಗಳಲ್ಲಿ ಯಾವ ತಾರೀಕಿಗೆ ಯಾವ ಕಾರ್ಯಕ್ರಮ ಎಂತ ಯಾವ ಎಲ್ಲ ಫಿಕ್ಸ್ ಮಾಡಿ ಅಚ್ಚುಕಟ್ಟಾಗಿ ಅದನ್ನು ರೂಪಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಕೆಲಸ ಮಾಡಿರ್ಬೋದು ಅಂತ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ಒಂದು ಫಂಕ್ಷನ್ ಮಾಡುವಾಗ ನಮಗೆ ಅದರಲ್ಲಿ ಕೆಲವು ಸಲ ಮೀಟಿಂಗ್ ಮಾಡಬೇಕಾಗ್ತದೆ. ಅದು ಇವರು ಇಡೀ ವರ್ಷದ ಪ್ರೋಗ್ರಾಮ್ ಅಷ್ಟು ಒಳ್ಳೆದಾಗಿ ಚಾಪೌಟ್ ಮಾಡಿ ಇಟ್ಟಿದ್ದಾರೆ. ಅದನ್ನು ಕೇಳಿ ಬಹಳ ಸಂತೋಷವಾಯಿತು ನಮಗೆ. ಇವತ್ತಿನದು 2ನೇ ಕಾರ್ಯಕ್ರಮ ಅಂತ ಇವತ್ತಿನ 2ನೇ ಕಾರ್ಯಕ್ರಮ ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು. ಇದು ಒಂದು ನಿಜವಾಗಿಯೂ ನಮ್ಮದು ಕರಾವಳಿಯ ವಿಶಿಷ್ಟವಾದ ಯಕ್ಷಗಾನವನ್ನು ಪ್ರೋತ್ಸಾಹಿಸಬೇಕಾದ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಮುಂಚೆ ನಾವೆಲ್ಲ ಸಣ್ಣದಿರುವಾಗ ಯಕ್ಷಗಾನ ಅಂತ ಹೇಳಿದ್ರೆ ಅದರ ಮಿಕ್ಕಿನ ಯಾವುದೋ ಒಂದು ಮನೋರಂಜನೆ ಇರಲಿಲ್ಲ. ಈ ಯಕ್ಷಗಾನವನ್ನು ಪ್ರೋತ್ಸಾಹಿಸೋದಕ್ಕೆ ಈಗಿನ ಬಾಂಬೆಯಲ್ಲಿ ನಾನು ಕೆಲವು ವರ್ಷದಿಂದ ನೋಡ್ತಾ ಇದ್ದೇನೆ, ಬೇರೆ ಬೇರೆ ಸಂಘಗಳು ತುಂಬ ಸಹಕಾರ ಕೊಡ್ತಾ ಇದ್ದೇವೆ. ಇದನ್ನು ಇನ್ನಷ್ಟು ಬೆಳೆಯುವಂತ ಆಗಬೇಕು. ಯಾಕಂತ ಹೇಳಿದ್ರೆ ಇದರಲ್ಲಿ ಒಳ್ಳೆ ಸಂಸ್ಕಾರಗಳಿವೆ. ಮತ್ತೆ ಒಂದು ಮಾತ್ರ ನಾನು ಎಣಿಸ್ತಾ ಇದೆ, ಯಕ್ಷಗಾನ ತಾಳೆ ಮೊದಲಿಗೆ ಬರುವ ಪ್ರೇಕ್ಷಕರು ಇನ್ನೂ ಕೂಡ ಹೆಚ್ಚಾಗಬೇಕು. ಮಕ್ಕಳನ್ನು ಕೂಡ ಆದಷ್ಟು ನಾವು ಇಲ್ಲಿಗೆ ಕರ್ಕೊಂಡು ಬನ್ನಿ, ಅವರಿಗೆ ಇದರಿಂದ ಒಳ್ಳೆಯ ಸಂಸ್ಕಾರ ಸಿಗ್ತದೆ. ಈ ನಿಟ್ಟಿನಲ್ಲಿ ನಾನು ಅಜಗಾರ ಕಲಾಭಿಮಾನಿ ಬಳಗದವರನ್ನು ನಾನು ನಿಜವಾಗಿಯೂ ಅವರು ಒಳ್ಳೊಳ್ಳೆ ಪ್ರತಿ ವರ್ಷ ಅವರು ಒಳ್ಳೊಳ್ಳೆ ಕಲಾಕಾರರನ್ನು ಇಲ್ಲಿಗೆ ತಂದು ಒಳ್ಳೆ ಪ್ರದರ್ಶನವನ್ನು ಕೊಡ್ತಾರೆ. ಅವರಿಗೆ ನಾವು ನಿಜವಾಗಿಯೂ ಋಣಿಯಾಗಿರುತ್ತೇನೆ. ಸೆಕ್ರೆಟರಿ ಅವರ ರಿಪೋರ್ಟ್ ನಲ್ಲಿ ಹೇಳಿದ್ರು, ಈ ಶಾಲೆಯಲ್ಲಿ ಸಾಧಾರಣ 3300 ಮಕ್ಕಳಿದ್ದಾರೆ, ಒಂದು 116 ಟೀಚಿಂಗ್ ಸ್ಟಾಫ್ ಇದ್ದಾರೆ, ಒಂದು 725 ರೂಪಾಯಿ ಫೀಸ್ ಮಾತ್ರ ತಗೊಳ್ಳೋದು. ಅದರಲ್ಲಿ ನಾವು ಖರ್ಚು ಬಹಳ ಕಷ್ಟದಲ್ಲಿ ತೆಗಿತೇವೆ. ಆದರೆ ನಾನು ನೋಡ್ತಾ ಇದ್ದೆ, ನಾನು ಕೆಲವು ವರ್ಷದಿಂದ ನವೋದಯ ಕನ್ನಡ ನವೋದಯ ಸ್ಕೂಲು ನಮ್ಮ ತಾನೇ ಪರಿಸರದಲ್ಲಿ ಒಳ್ಳೆ ಹೆಸರಿದ್ದ ಸ್ಕೂಲು, ಪ್ರತಿ ವರ್ಷ ಒಳ್ಳೆ ರಿಸಲ್ಟ್ ತರ್ತಾ ಉಂಟು. ಹಾಗಾಗಿ ಇಲ್ಲಿಯ ಟೀಚಿಂಗ್ ಸ್ಟಾಫ್ ಎಲ್ಲ ಒಳ್ಳೆ ಸ್ಟಾಫ್ ಅನ್ನೇ ಇವರು ರಿಕ್ರೂಟ್ ಮಾಡಿರಬೇಕು. ಮತ್ತೊಂದು ನೋಡ್ತಾ ಇದ್ದೇನೆ, ಇಲ್ಲಿಯ ಸೆಕ್ರೆಟರಿ ಜಯಣ್ಣನಾಗಲಿ ದಯಾನಂದನಾಗಲಿ ಸುನಿಲ್ ನಾನು ತುಂಬಾ ಸಮಯದಿಂದ ಒಳ್ಳೆ ಹತ್ತಿರದಿಂದ ನೋಡ್ತಾ ಇದ್ದೇನೆ. ಮೂವರು ಕೂಡ ಬಹಳ ಒಂದು ಮುತುವರ್ಜಿಯಿಂದ ಬಹಳ ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಎಷ್ಟು ಸಮಯ ಕೊಡ್ತಾರಂತ, ಅವರ ಕೆಲಸಗಳನ್ನು ಮಾಡಿದ್ರೆ ಇದಕ್ಕೆ ಎಷ್ಟು ಸಮಯ ಕೊಡ್ತಾರಂತ, ಹ್ಯಾಕ್ ಕೊಡ್ತಾರಂತ ನನಗೆ ತಿಳಿಯುವುದಿಲ್ಲ. ಅಲ್ಲಿ ಇಂಥ ಕೆಲಸ ಸಂಘದ ಮಾಜಿ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಅದೇ ರೀತಿ ನಮ್ಮ ಸಂಘದ ಸರ್ವ ಸದಸ್ಯರೇ, ನಮ್ಮ ಶಾಲಾ ಶಿಕ್ಷಕೇತರ ಸಿಬ್ಬಂದಿಗಳೇ, ಅಜಕಾರು ಬಾಲಣ್ಣನವರ ಕಲಾಭಿಮಾನಿ ಬಳಗದ ಸುಪ್ರಸಿದ್ಧ ಕಲಾವಿದರೇ, ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ತಮ್ಮೆಲ್ಲರಿಗೂ ತಿಳಿದ ವಿಷಯ, ನಮ್ಮ ಈ ನವೋದಯ ಕನ್ನಡ ಸೇವಾ ಸಂಘ ಇದೀಗ ತನ್ನ 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಸರಣಿ ಕಾರ್ಯಕ್ರಮಗಳು, ಬಹುಶಃ ನಮ್ಮ ಸಂಘದ ಸದಸ್ಯರು ಆಲೋಚನೆ ಮಾಡ್ತಿರ್ಬೋದು, ಸರಣಿ ಕಾರ್ಯಕ್ರಮಗಳು ಸಂಘದ ಸದಸ್ಯರಿಗೆ ಏನು ಉಂಟು ಅಂತ. ಆದರೆ ಅದಕ್ಕೆ ಕಾರಣ ಉಂಟು. ಏನೆಂದರೆ, ಕಾರ್ಯಕ್ರಮಗಳನ್ನು ನಾವು 12 ತಿಂಗಳಲ್ಲಿ ಹಂಚಿಕೊಂಡಿದ್ದೇವೆ. ಈ ಸಮಯ ನಮ್ಮ ಈ ಪ್ರಸಿದ್ಧ ಕಲಾವಿದರನ್ನು ನಮಗೆ ಆಹ್ವಾನಿಸಲಿಕ್ಕೆ ಸುಲಭ ಸಾಧ್ಯವಾಗಿದ್ದರಿಂದ
ಆ ಕೆಲಸಗಳನ್ನು ಈಗ ನಾವು ಪ್ರಥಮವಾಗಿ ಮಾಡುತ್ತಾ ಇದ್ದೇವೆ. ನಂತರ ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ಎಲ್ಲ ಕಾರ್ಯಕ್ರಮಗಳು ಇನ್ನು ನಡೆಯಲಿವೆ. ಮತ್ತು ಇನ್ನೊಂದು, ಇವತ್ತು ಇಲ್ಲಿ ಕೂತ್ಕೊಂಡವರು ಆಲೋಚನೆ ಮಾಡಬಹುದು, ಯಾಕಂದರೆ ನಮ್ಮ ನವೋದಯ ಕನ್ನಡ ಸೇವಾ ಸಂಘದಲ್ಲಿ ಇದೊಂದು ಪರಂಪರೆ ಇರಲಿಲ್ಲ ಅಂತ ಹೇಳಬಹುದು. ಯಾಕಂದರೆ ನಾವೀಗ 50 ವರ್ಷಗಳನ್ನು ತುಂಬಿ ನಡೆಯುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ನಮ್ಮವರನ್ನು ಕರೆದು ಸತ್ಕರಿಸಿದರೆ ಅದು ಖಂಡಿತವಾಗಿಯೂ ಸರಿ ಅಂತ ನನಗೆ ಕಾಣಿಸುವುದಿಲ್ಲ. ಬಹುಶಃ ಈ ಸಂದರ್ಭದಲ್ಲಿ ನಾನೊಂದು ಮಾತು ಹೇಳ ಬಯಸುತ್ತೇನೆ. ನಮ್ಮ ಮಾಜಿ ಪ್ರಧಾನಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿಯವರು ಒಂದು ಕಡೆ ಹೇಳಿದಾರಂತೆ, ನನ್ನನ್ನು ಎತ್ತರಕ್ಕೆ ಮತ್ತಷ್ಟು ಎತ್ತರಕ್ಕೆ ಬೆಳೆಸು, ಆದರೆ ತನ್ನವರನ್ನು ಆಲಂಗಿಸಲಿಕ್ಕೆ ಅನರ್ಹನಾಗುವಂತೆ ಅಷ್ಟೆತ್ತರಕ್ಕೆ ಮಾತ್ರ ಬೆಳೆಸಬೇಡ ಅಂತ. ನಾವು ಬೆಳೆದಿದ್ದೇವೆ, ನಾವು ಎಲ್ಲಿ ಹುಟ್ಟಿದ್ದೇವೆ, ಹೇಗೆ ಬೆಳೆದಿದ್ದೇವೆ, ಎಲ್ಲಿ ಬಂದು ನಿಂತಿದ್ದೇವೆ. ನಮ್ಮನ್ನು ಪ್ರೋತ್ಸಾಹಿಸಿದ ಗೌರವಾನ್ವಿತ ಅತಿಥಿಗಳಾದ ಶ್ರೀ ಸುನೀಲ್ ಜೆ ಶೆಟ್ಟಿ, ಅಧ್ಯಕ್ಷರು ಕನ್ನಡ ಸಂಘ ವರ್ತಕನಗರ್ ಠಾಣೆ, ಗೌರವ ಪ್ರಧಾನ ಕಾರ್ಯದರ್ಶಿ ಠಾಣೆ ಬಂಡ್ಸ್, ಹಾಗೂ ಶ್ರೀ ಉದಯ್ ಶೆಟ್ಟಿ, ಗೌರವ ಪ್ರಧಾನ ಕಾರ್ಯದರ್ಶಿ ಮುಲುಂಡ್ ಬಂಡ್ಸ್, ಮಾಲಕರು ಹೋಟೆಲ್ ವುಡ್ಲ್ಯಾಂಡ್, ಇವರಿಗೆ ನಮ್ಮ ಸಂಘದ ಪರವಾಗಿ ಅನಂತಾನಂದ ಧನ್ಯವಾದಗಳು. ನಮ್ಮ ಸಂಘದ ಹಾಗೂ ನಮ್ಮ ಶಾಲೆಯ ಮೇಲೆ ಅಭಿಮಾನವಿರಿಸಿ ಸಮಾರಂಭದ ಆತ್ಮೀಯ ಕರೆಗೆ ಹೋಗೊಟ್ಟು ಬಂದು ನಮ್ಮೊಡನಿದ್ದು ಸಮಾರಂಭದ ಶೋಭೆಯನ್ನು ಇಮ್ಮಡಿಗೊಳಿಸಿದ ವಿವಿಧ ಸಂಘ ಸಂಸ್ಥೆಗಳ ಪ್ರಸ್ತುತ ಹಾಗೂ ಮಾಜಿ ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೆ, ಗುರು ಹಿರಿಯರಿಗೆ, ಗಣ್ಯರಿಗೆ ಹಾಗೂ ನಮ್ಮ ಶಾಲೆಯ ಅಭಿವೃದ್ಧಿಗೆ ದೇಣಿಗೆ ನೀಡಿ ಸಹಕರಿಸಿದ ಮಹನೀಯರಿಗೆ ನಮ್ಮ ನವೋದಯ ಕನ್ನಡ ಸೇವಾ ಸಂಘದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮುದ್ರಣದ ಕೆಲಸಗಳನ್ನು ಹಾಗೂ ಬ್ಯಾನರ್ಗಳನ್ನು ಅಚ್ಚುಕಟ್ಟಾಗಿ ಮುದ್ರಿಸಿ ಕೊಟ್ಟ ಯಶ್ ಆರ್ಟ್ಸ್ನ ಮಾಲಕರಾದ ಶ್ರೀ ರಾಜೇಂದ್ರ ಸುವರ್ಣ ಮತ್ತು ಶ್ರೀ ನವೀನ್ ಹೆಗಡೆ, ಮೊಮೆಂಟೋಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟ ಶ್ರೀ ಸಿದ್ದೇಶ್ವರ್ ಉದ್ಯೋಗ್ ಇವರಿಗೂ, ಹಾಗೆ ಸೌಂಡ್ ಸಿಸ್ಟಮ್ ಒದಗಿಸಿದ ಶ್ರೀ ಕಣ್ಣನ್ ಇವರಿಗೂ, ವಿಡಿಯೋ ಹಾಗೂ ಛಾಯಾಗ್ರಹಣ ಮಾಡಿದ ಶ್ರೀ ರಮೇಶ್ ಪಿಳ್ಳೆ ಮತ್ತು ಲಕ್ಷ್ಮಣ್ ಪಿಳ್ಳೆ ಅವರಿಗೆ ಅನಂತಾನಂದ ಧನ್ಯವಾದಗಳು. ನಮ್ಮ ಸಂಘದ ಹಾಗೂ ಶಾಲೆಯ ಬಗ್ಗೆ ಸವಿವರವಾಗಿ ಕರ್ನಾಟಕ ಮಲ್ಲ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ ತುಳು ಕನ್ನಡಿಗರೆಲ್ಲರ ಮನೆ ಮನೆಗೆ ಮುಟ್ಟಿಸುವಲ್ಲಿ ಸಹಕಾರ ನೀಡಿದ ಕರ್ನಾಟಕ ಮಲ್ಲದ ಮುಖ್ಯ ಸಂಪಾದಕರಾದ ಶ್ರೀ ಚಂದ್ರಶೇಖರ್ ಪಾಲಿತಾಡಿ, ನಮ್ಮ ನೆಚ್ಚಿನ ವರದಿಗಾರರಾದ ಶ್ರೀ ಶ್ರೀಧರ್ ಉಚ್ಚಿಲ್, ಶ್ರೀ ಗುರುದತ್ ಪುಂಜಾ ಮತ್ತು ಶ್ರೀ ನವೀನ್ ಕೆ ಇನ್ನ ಇವರುಗಳಿಗೆ ಉದಯವಾಣಿ ದಿನಪತ್ರಿಕೆಯ ವರದಿಗಾರ ಶ್ರೀ ಸುಭಾಷ್ ಶಿರಿಯಾ ಮತ್ತು ದಿನೇಶ್ ಶೆಟ್ಟಿ ರೆಂಜಾಳ, ಡಾಕ್ಟರ್ ದಿನೇಶ್ ಶೆಟ್ಟಿ ರೆಂಜಾಳ ಇವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮವು ಯಶಸ್ವಿಯಾಗಲು ಸಹಕರಿಸಿದ ನಮ್ಮ ಶಾಲಾ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಅನುರಾಧ ಅರ್ಜುನ್ ವಾಡ್ಕರ್, ಮಾಧ್ಯಮಿಕ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಅಜಿತಾ ಪ್ರದೀಪ್ ಕುಮಾರ್, ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಕುಸುಮಾ ಸಾಲ್ಯನ್ ಶಿಕ್ಷಕೇತರ ವೃಂದದವರಿಗೂ ಧನ್ಯವಾದಗಳು. ಪ್ರಮುಖವಾಗಿ ನಮ್ಮ ಕನ್ನಡ ವಿಭಾಗದ ಶಿಕ್ಷಕ ವರ್ಗದವರಿಗೂ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಯಾವುದೇ ಕಾರ್ಯಕ್ರಮದ ಯಶಸ್ವಿಗೆ ನೆರೆದ ಸಭಿಕರು, ಆಯೋಜಕರಷ್ಟೇ ಪ್ರಾಮುಖ್ಯ. ನಮ್ಮ ಸಂಘದ ಮೇಲೆ ಅಭಿಮಾನವಿರಿಸಿ ನಮ್ಮ ಸಂಘದ ವತಿಯಿಂದ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಎಂದಿನಂತೆಯೇ ಇಂದೂ ಕೂಡ ಆಗಮಿಸಿ ಇಂದಿನ ಕಾರ್ಯಕ್ರಮಗಳನ್ನೆಲ್ಲ ಚಂದ ಕಾಣಿಸಿಕೊಟ್ಟ ನಮ್ಮ ಸಂಘದ ಮಾಜಿ ಅಧ್ಯಕ್ಷರುಗಳಿಗೂ
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.